ಗ್ರಾಮ ಪಂಚಾಯತ್ ವತಿಯಿಂದ ಕಟ್ಟೆಮಾರು ಕಿನ್ನಾಚೆ ರಸ್ತೆ ಕಾಂಕ್ರೀಟೀಕರಣಕ್ಕೆ ಶಿಲಾನ್ಯಾಸ ನೆರವೇರಿಸುವ ಕಾರ್ಯಕ್ರಮ ನಡೆಯಿತು. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗೆ ಕಾಂಕ್ರೀಟೀಕರಣ ಮಾಡಿಕೊಡಬೇಕೆಂದು ದೂರು ಮನವಿಗಳನ್ನು ಸ್ಥಳೀಯರು ಸಲ್ಲಿಸುತ್ತಾ ಬಂದಿದ್ರು. ಇದೀಗ ರಸ್ತೆಗೆ ಕಾಂಕ್ರೀಟೀಕರಣ ಮಾಡಲು ಶಿಲಾನ್ಯಾಸ ನೆರವೇರಿಸಲಾಯಿತು. ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸಂತೋಷ್ ರೈ ಬೋಳಿಯಾರ್ ಅವರು, ಹಲವು ವರ್ಷಗಳಿಂದ ಕಟ್ಟೆಮಾರು ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಸಾಧ್ಯವಾಗಿರಲಿಲ್ಲ. ಈ ಬಾರಿ ಸ್ಥಳೀಯರ ಬೆಂಬಲದಿಂದ ರಸ್ತೆ ಕಾಮಗಾರಿ ಸಾಧ್ಯವಾಗಿದೆ. ರಸ್ತೆಯ ಅಭಿವೃದ್ಧಿಗೆ ಹೆಚ್ಚಿನ ಸ್ಥಳಾವಕಾಶ ಬೇಕಾದಲ್ಲಿ ತನ್ನ ವೈಯಕ್ತಿಕ ಜಾಗವನ್ನ ಬಿಟ್ಟುಕೊಡುವುದಾಗಿ ತಿಳಿಸಿದರು. ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಮೇಲೆ ಮಾತ್ರ ನಾವು ಒಮ್ಮತದ ಅಭಿಪ್ರಾಯ ಕುರುನಾಡದ ಮೂಲೆ ಮೂಲೆಗೆ ಕಾಂಕ್ರೀಟ್ಲ ಡಾಮರ್ಲ ಒಂದೊಂದು ಎಂಚ ಶಿಲಾನ್ಯಾಸಾಪನ ಅಂಚನೆ ಉದ್ಘಾಟನೆ ಎಲ್ಲ ಒಂದೊಂದು ಅಂಚೆ ಇನ್ನಿತ ಈ ಮಾರ್ಗ ಇನ್ನೇ ಸ್ಟಾರ್ಟ್ ಆದ ಐನಾತ್ ಬೇಗ ಮುಗಿದು ಐನಾತ್ ಬೇಗ ನೆತ್ತ ಉದ್ಘಾಟನೆ ಎಲ್ಲ ಭಾರಿ ಗೌಜಿಡ ಆವಡು ಪಂಡದು ನಮ್ಮ ಮಾತ ಆಸೆ. ಬಾಕಿ ಹೊರಿನ ಐಕೆ ಎಂಚಿನ ಮಾತ ವ್ಯವಸ್ಥೆ ಆವಡು ಐಕೆ ನಮ್ಮ ಮಾತ ಪ್ರಯತ್ನವಂತದ್ದು ನೆತ್ತ ನಡುಟು ಒಂಜಿ 100 ಮೀಟರ್. ಬಿಜೆಪಿ ಕುರುನಾಡು ಶಕ್ತಿ ಕೇಂದ್ರದ ಅಧ್ಯಕ್ಷ ಟಿಜಿ ರಾಜಾರಾಮ್ ಭಟ್ ಮಾತನಾಡಿ, ಗ್ರಾಮ ಪಂಚಾಯತ್ ಜನರ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಾಧ್ಯವಾದಲ್ಲಿ ಮಾತ್ರ ಗಾಂಧೀಜಿಯವರ ರಾಮರಾಜ್ಯದ ಕನಸು ನನಸಾಗುವುದು. ಇದಕ್ಕೆ ಕುರುನಾಡು ಗ್ರಾಮ ಪಂಚಾಯತ್ ಸಾಕ್ಷಿಯಾಗಿದೆ ಎಂದರು. ಈ ರಸ್ತೆ ಪ್ರಯೋಜನ ಬೈದರ ಬಂಡ ನಿಖಲಿಗೆ ಅಗತ್ಯ ಉಂಟು. ಈ ಬೇಲೆ ಆಂಡ ನಿಖಲಿಗೆ ಸಂತೋಷ ಸಂಗತಿಗೆ ಹೋಗಬಾರದು. ಈ ಕಾರಣ ಕಾಮಂಚಿ ಇದು ಬೇಲೆ ಮಲ್ಪು ಅಂಚ ಗ್ರಾಮ ಪಂಚಾಯತ್ ಜನಕಲ್ನ ಸೇವೆಯನ್ನು ನಿರಂತರ ಮಲ್ಪು ಸಾಧ್ಯ ಅನ್ನ ಮಾತ್ರ ಗಾಂಧೀಜಿ ತೂಯಿನ ರಾಮರಾಜ್ಯದ ಕನಸವು ನನವು ಪಣಂದು ಇನಿ ಈ ಕಾಮಗಾರಿನ ತಾರೆದರ್ಪಣ ಮೂಲಕ ಶಿಲಾನ್ಯಾಸ ಮಲ್ತುಕೊಂಡು ಸಂತೋಷ. ಈ ಸಂದರ್ಭ ರಸ್ತೆ ಅಭಿವೃದ್ಧಿಗೆ ಶ್ರಮಿಸಿದ ಸಂತೋಷ್ ಬೋಳಿಯಾರ್ ಅವರನ್ನ ಸನ್ಮಾನಿಸಲಾಯಿತು. ಸ್ಥಳದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ನವೀನ್ ಪಾದಲ್ಪಾಡಿ, ಕುರುನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೈಲಜಾ ಮಿತಕೋಡಿ, ಉಪಾಧ್ಯಕ್ಷ ನಿತಿನ್ ಗಟ್ಟಿ, ಪಂಚಾಯತ್ ಸದಸ್ಯರಾದ ಶಿವಶಂಕರ್ ಭಟ್, ಗೋಪಾಲ್ ಉಪಸ್ಥಿತರಿದ್ದರು. ಆರೀಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.